ನೈಜರ್ನಲ್ಲಿ ನಡೆದ ಭಯಾನಕ ಹತ್ಯಾಕಾಂಡದ ಆರೋಪಿಯನ್ನ ಉಡುಪಿ ಪೊಲೀಸರು 2 ದಿನಗಳಲ್ಲಿ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಉಡುಪಿ ಪೊಲೀಸರ ಈ ದಕ್ಷತೆ ಹಾಗೂ ಚುರುಕಿನ ಕಾರ್ಯಾಚರಣೆ ಅಭಿನಂದನಾರ್ಹವಾಗಿದೆ. ಭೀಕರ ಕಗ್ಗೊಲೆಗಳನ್ನು ನಡೆಸಿದ ಹಂತಕನನ್ನ ತಡಮಾಡದೆ ಬಂಧಿಸಿರುವುದರಿಂದ ನೈಜರ್ ಪರಿಸರ ಮಾತ್ರವಲ್ಲ, ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸಮಾಧಾನ ನಿಟ್ಟುಸಿರು ಬಿಡುವಂತಾಗಿದೆ. ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಇದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಹೊಣೆಗಾರರ ತುರ್ತು ಸಭೆ ಬಳಿಕ ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಆದಷ್ಟು ಶೀಘ್ರವಾಗಿ ಮುಗಿಯಬೇಕು. ಆರೋಪಿ ಹಾಗೂ ಆತನ ಹಿಂದೆ ಯಾರೇ ಇದ್ರೂ ಅವರೆಲ್ಲರೂ ಕಾನೂನು ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು. ಅದಕ್ಕಾಗಿ ಒಬ್ಬ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಈ ಪ್ರಕರಣದ ವಿಚಾರಣೆಗೆ ಸಹಕರಿಸಲು ಸರ್ಕಾರ ನೇಮಿಸಬೇಕು ಎಂದು ಮುಸ್ಲಿಂ ಒಕ್ಕೂಟ ಆಗ್ರಹಿಸಿದೆ. ಈ ಹತ್ಯೆ ಮಾಡಿದಂಥ ವ್ಯಕ್ತಿಯ ಮನೋಸ್ಥಿತಿಯನ್ನು ಕಂಡು ಆತ ಮನುಷ್ಯನೇ ಅಲ್ಲ ಎಂಬ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಆತ ಮನುಷ್ಯನೇ ಅಲ್ಲ, ಒಂದು ಮನುಷ್ಯನಾಗಿ ಬದುಕುವ ಅವಕಾಶ ಅದನ್ನು ಕೊಡಲೇಬಾರದು. ಆದಷ್ಟು ಬೇಗ ಸರ್ಕಾರ ತುರ್ತಾಗಿ ಈ ವಿಚಾರ ನಡೆಸಿ ಆದಷ್ಟು ಬೇಗ ಮರಣದಂಡನೆಯ ಶಿಕ್ಷೆ ಆತನಿಗೆ ಕೊಡಲೇಬೇಕು. ಆತನಿಗೆ ಒಂದೇ ಒಂದು ದಿನ ಸಮಾಜದಲ್ಲಿ ಮನುಷ್ಯ ಸಮಾಜದಲ್ಲಿ ಬದುಕುವ ಅವಕಾಶವು ಸರ್ಕಾರ ಮಾಡಿಕೊಡಬಾರದು. ಇದು ನಮ್ಮೊಂದು ಆಗ್ರಹ. ಮತ್ತು ಈ ಹತ್ಯಾ ಕ್ರಿಯೆಯನ್ನು ನೋಡಿದಾಗ ಆತ ಒಂದು ವಿಶೇಷವಾಗಿ ಇದಕ್ಕಾಗಿ ತರಬೇತಿ ಪಡೆದವಂತೆ ಕಾಣ್ತಾನೆ. ಮತ್ತು ಇನ್ನೂ ಆತನ ಮಾನಸಿಕತೆ ಕುರಿತು ಚರ್ಚೆ ಆಗ್ಬೋದು. ನಿಜವಾಗಿ ಮಾನಸಿಕತೆ ಇರುವಂಥ ವ್ಯಕ್ತಿ ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಜೀವ ಅಲ್ಲ, 4 ಜೀವವನ್ನು ನಿರಂತರವಾಗಿ ವಿನಾಕಾರಣ ತನ್ನ ನಿರ್ದಿಷ್ಟವಾದಂಥ ಹಿತಾಸಕ್ತಿಗಾಗಿ ಆತ ಹೀಗೆ ಮಾಡಿದ್ದಾನೆ ಅಂತಂದರೆ ಈ ಸಮಾಜ ಆತನನ್ನು ಖಂಡಿತವಾಗಿ ಕ್ಷಮಿಸುವುದಿಲ್ಲ. ಮತ್ತು ಈ ಪ್ರದೇಶದ ಹಿಂದೂ ಮತ್ತು ಮುಸಲ್ಮಾನರು ತೋರಿದಂಥ ಸಹನೆ ಅದೊಂದು ಮಾನವೀಯ ಸಹನೆಯಾಗಿದೆ ಅಷ್ಟೇ.